ತುಂಬಾ ರುಚಿಯಾಗಿ ಮಂಗಳೂರು ಸ್ಟೈಲಲ್ಲಿ ಮಟನ್ ಸುಕ್ಕನ್ನು ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ತುಂಬಾ ದಿನದಿಂದ ರಿಕ್ವೆಸ್ಟ್ ಮಾಡ್ಕೊಂಡಿರುವಂತಹ ವಿಡಿಯೋ ಇದು, ಮಿಸ್ ಮಾಡದೆ ನೋಡಿ. ಈ ವಿಶೇಷವಾಗಿರುವಂತಹ ಮಂಗಳೂರು ಸ್ಟೈಲಲ್ಲಿ ಮಾಡಿರುವಂತಹ ಮಟನ್ ಸುಕ್ಕ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ ಕೂಡ. ಹಾಗೆಯೇ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ರೆಸಿಪೀಸ್ಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿ. ಈ ಮಟನ್ ಸುಕ್ಕ ಮಾಡಲಿಕ್ಕೆ ಅರ್ಧ ಕೆಜಿಯಷ್ಟು ಮಟನನ್ನು ನೀಟಾಗಿ ತೊಳೆದ್ಬಿಟ್ಟು ಡ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅಂದರೆ ನೀರಿನ ಪಸೆ ಹಿಂಡಿ ಇಟ್ಕೊಂಡಿದ್ದೀನಿ. ಇವಾಗ ಸ್ಟವ್ ಮೇಲೆ ಪ್ಯಾನ್ ಇಟ್ಬಿಟ್ಟು 1/4 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಿ, ಮೀಡಿಯಮ್ ಉರಿ ಇಟ್ಕೊಳ್ಳಿ. 5-6 ಎಸಳು ಬೆಳ್ಳುಳ್ಳಿ ಗುದ್ಬಿಟ್ಟು ಹಾಕ್ಕೊಳ್ಳಿ, ಸ್ವಲ್ಪ ಶುಂಠಿನ ಹಾಕ್ಕೊಳ್ಳಿ, ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ, ಸ್ವಲ್ಪ ಕರಿ ಲೀವ್ಸ್ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಹುರಿಬೇಕು. ನಾವು ಶುಂಠಿ ಬೆಳ್ಳುಳ್ಳಿ ಇವಾಗಲೇ ಹಾಕೋದ್ರಿಂದ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕುವಂಥ ಅವಶ್ಯಕತೆ ಇಲ್ಲ. ಇದನ್ನ ನೀಟಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಮೀಡಿಯಮ್ ಫ್ರೈ ಮಾಡ್ಕೊಳ್ಳಿ, ಜಾಸ್ತಿ ಏನು ಡೀಪ್ ಫ್ರೈ ಆಗೋದು ಬೇಕಾಗಿಲ್ಲ. ಇವಾಗ 1.5 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಮೆಂತೆ, 5-6 ಕಾಳು ಮೆಣಸು ಇಷ್ಟನ್ನು ಹಾಕ್ಕೊಂಡು ಮತ್ತೆ ನೀಟಾಗಿ ನಾವಿದನ್ನ ಹುರಿದ್ಕೋಬೇಕು. ಇದು ಹುರಿದಾದ ನಂತರ 3 ಗುಂಟೂರು ಮೆಣಸು, 8-10 ಬ್ಯಾಡಗಿ ಮೆಣಸು, ಖಾರ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೋಬಹುದು. ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ನಾವು ಮತ್ತೆ ಇದನ್ನ ಹುರಿದ್ಕೋಬೇಕು. 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಕೂಡ ಹಾಕಿ ಮೆಣಸು ಸ್ವಲ್ಪ ಹುರಿದಾದ ನಂತರ ಇವಾಗ ಸ್ಟವನ್ನು ಬಂದ್ ಮಾಡಿ. ನೋಡಿ, ಸ್ವಲ್ಪ ಹುಣಸೆಹಣ್ಣು, ಜಾಸ್ತಿ ಬೇಡ, ನೋಡಿ ಇಷ್ಟು ಹುಣಸೆಹಣ್ಣನ್ನು ಹಾಕ್ಕೊಳ್ಳಿ. ಇದು ತಣ್ಣಗಾದ ನಂತರ ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ನಾವು ನೀಟಾಗಿ ಗ್ರೈಂಡ್ ಮಾಡಿಬಿಟ್ಟು ಮಸಾಲ ಪೇಸ್ಟ್ ರೆಡಿ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. ಇದಕ್ಕೆ ಪುಳಿ ಮುಂಚಿದು ಪೇಸ್ಟ್ ಅಂತ ನಮ್ಮ ಕಡೆ ಹೇಳ್ತೀವಿ. ನೋಡಿ, ಈ ಹದಕ್ಕೆ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಳ್ಳಿ. ಇವಾಗ ನಾನು ಆ್ಯಕ್ಚುಲಾಗಿ ಮಟನನ್ನು ಕುಕ್ಕರಲ್ಲಿ ಬೇಯಿಸ್ತೀನಿ, ತುಂಬಾ ಬೇಗ ಬೇಯುತ್ತೆ. ಕುಕ್ಕರನ್ನು ಸ್ಟವ್ ಮೇಲೆ ಇಟ್ಬಿಟ್ಟು 1-2 ಟೇಬಲ್ ಸ್ಪೂನ್ ಅಥವಾ 3 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಿ. ತುಪ್ಪ ಜಾಸ್ತಿ ಬೇಕಾಗುತ್ತೆ ಆ್ಯಕ್ಚುಲಾಗಿ ಮಟನ್ಗೆ. 1-2 ತುಂಡು ಚಕ್ಕೆ, 1 ಸ್ಟಾರ್, 3-4 ಲವಂಗ, ಸ್ವಲ್ಪ 1/4 ಟೇಬಲ್ ಸ್ಪೂನಷ್ಟು ಸೋಂಪು, 1 ಅಥವಾ 2 ಬೇ ಲೀಫ್ ಅಥವಾ ಈ ಪಲಾವ್ ಎಲೆ ಇರುತ್ತಲ್ವ ಅದನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಬಿಸಿ ಮಾಡಿಕೊಂಡು. ಇವಾಗ ಮತ್ತೆ 1 ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೋಬೇಕು, 5-6 ಎಸಳು ಬೆಳ್ಳುಳ್ಳಿ ಕೂಡ ಹಾಕೋಬೇಕು, ಸ್ವಲ್ಪ ಕರಿ ಲೀವ್ಸ್ ಕೂಡ ಹಾಕೋಬೇಕು. ತುಪ್ಪದಲ್ಲಿ ಇದೆಲ್ಲದನ್ನು ಹಾಕಿ ನಾವು ಫ್ರೈ ಮಾಡಿ ಕೊನೆಗೆ ನಾವು ಮಟನನ್ನು ಬೇಯಿಸೋದ್ರಿಂದ ತುಂಬಾ ರುಚಿಯಾಗಿ ಒಳ್ಳೆ ಫ್ಲೇವರ್ಡ್ ಮಟನ್ ಸುಕ್ಕ ರೆಡಿ ಆಗುತ್ತೆ. ಮೀಡಿಯಮ್ ಫ್ಲೇಮ್ಗೆ ಇದನ್ನ ಹುರಿದುಕೊಂಡು ಇವಾಗ ಮಟನನ್ನು ಹಾಕ್ಕೊಳ್ಳಿ. ನೀರೇನಾದರೂ ಇದ್ದರೆ ನೀಟಾಗಿ ಅದನ್ನ ಹಿಂಡಿ ಬಿಟ್ಟೆ ಹಾಕ್ಕೊಳ್ಳಿ, ನೀರು ಇರಬಾರ್ದು ಆ್ಯಕ್ಚುಲಾಗಿ, ಯಾಕಂತಂದರೆ ಮಸಾಲ ಮತ್ತು ತೆಳ್ಳಗೆ ಬರುತ್ತೆ. ಸ್ವಲ್ಪ 1/4 ಟೇಬಲ್ ಸ್ಪೂನಷ್ಟು ಅರಶಿನ, 1 ಟೇಬಲ್ ಸ್ಪೂನಷ್ಟು ಉಪ್ಪು, ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ, ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇವಾಗ ಇದೆಯಲ್ವ ನಾವು ಪುಳಿ ಮುಂಚಿದ್ದು ಅಥವಾ ಈ ಮಸಾಲ ಪೇಸ್ಟ್ ಹಾಕಿದ್ವಲ್ವ, ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ, ಅದನ್ನ ಹಾಕಿಬಿಟ್ಟು ಇದನ್ನ ಬೇಯಲಿಕ್ಕೆ ಇಡೋದು. ಆವಾಗ ಏನಾಗುತ್ತೆ ಅಂತಂದರೆ ಆ ಮಸಾಲ ಇದೆಯಲ್ವ ಮಟನ್ಗೆ ತುಂಬಾ ಚೆನ್ನಾಗಿ ಎಳ್ಕೊಂಡಿರುತ್ತೆ. ನೀಟಾಗಿ ಹಾಕಿಬಿಟ್ಟು ಬೇಕಾದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಈ ಮಸಾಲನ ತುಂಬಾ ತೆಳ್ಳಗೆ ಮಾಡ್ಕೊಳ್ಳೋಕೆ ಹೋಗಬಾರ್ದು, ಮಸಾಲೆ ದಪ್ಪ ಇದ್ದರೆ ಮಾತ್ರ ಒಂಚೂರು ನೀರು ಹಾಕ್ಕೊಳ್ಳಿ. ಮುಚ್ಚಿಟ್ಬಿಟ್ಟು 4 ವಿಷಲ್ ಮಿನಿಮಮ್ ಹಾಕಿಸ್ಕೋಬೇಕು, ಅಥವಾ 5 ವಿಷಲ್ ಹಾಕಿದ್ರೂ ನಡೀತದೆ, ತುಂಬಾ ಮೆತ್ತಗೆ ಬರುತ್ತೆ, ಸಾಫ್ಟಾಗಿ ಬರುತ್ತೆ ಈ ಮಟನ್ನು. 5 ವಿಷಲ್ ಆದ ನಂತರ ಸ್ಟವ್ ಬಂದ್ ಮಾಡಿ. ಇವಾಗ 1 ಕಪ್ಪಷ್ಟು ಕಾಯಿ ತುರಿ, ಸ್ವಲ್ಪ ನುಣ್ಣಗೆ ಅದನ್ನ ಗ್ರೈಂಡ್ ಮಾಡ್ಕೊಂಡಿರಬೇಕು, 1-2 ಸುತ್ತು ಮಿಕ್ಸಿಗೆ ಹಾಕಿ ತಿರುಗಿಸ್ಕೊಂಡಿರಬೇಕು, ಅದನ್ನ ತಗೊಳ್ಳಿ. ಸ್ಟವ್ ಮೇಲೆ ಪ್ಯಾನ್ ಇಟ್ಟು ಮತ್ತೆ 1-2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ, ಅರ್ಧ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿನ ಜಜ್ಜಿಬಿಟ್ಟು ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಜಜ್ಜಿಬಿಟ್ಟು ಈ ತುಪ್ಪಕ್ಕೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಹಾಕಿ ಹುರಿಬೇಕು. ಇದು ಆ್ಯಕ್ಚುಲಿ ಫೈನಲ್ ಪ್ರೊಸೆಸ್ ನಮ್ಮದು ಸುಕ್ಕಕ್ಕೆ. ಅದಕ್ಕೆ ಮತ್ತೆ ಬೇಕಾದರೆ 4-5 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕರಿ ಲೀವ್ಸನ್ನು ಹಾಕೋಬೋದು, ಇಲ್ಲ ಬರೀ ಕರಿ ಲೀವ್ಸನ್ನು ಹಾಕ್ಕೊಂಡು ನಡೀತದೆ. ನಮಗೆ ಆ್ಯಕ್ಚುಲಿ ಬೆಳ್ಳುಳ್ಳಿ ನಾವು ನಾನ್ ವೆಜ್ ಅಥವಾ ಸುಕ್ಕ ಎಲ್ಲ ಮಾಡೋದಕ್ಕೆ ಜಾಸ್ತಿನೇ ಯೂಸ್ ಮಾಡೋದು, ಬೆಳ್ಳುಳ್ಳಿ ಮತ್ತು ನೀರುಳ್ಳಿ. ಇದಕ್ಕೆ ಬೇಕಾದರೆ ನೀವು ಈರುಳ್ಳಿ ಕೂಡ ಹಾಕೋಬಹುದು. ಇದೆಲ್ಲ ತುಪ್ಪದ ಹುರಿದಾದ ನಂತರ ನಿಮಗೆ ಒಳ್ಳೆ ಫ್ಲೇವರ್ ಬರುತ್ತೆ. ಇವಾಗ ನಾವು ಕೋಕೋನಟ್ ಕಾಯಿ ತುರಿದು ಬಿಟ್ಟು ಅದನ್ನ ಒಂದು ಸ್ವಲ್ಪ ಗ್ರೈಂಡ್ ಮಾಡಿ, ಜಾಸ್ತಿ ನೈಸ್ ಗ್ರೈಂಡ್ ಅಲ್ಲ, ಸ್ವಲ್ಪ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕಿ ಚಿಟಿಕೆಯಷ್ಟು ಅರಿಶಿನ ಹಾಕಿ ಕಮ್ಮಿ ಉರಿ ಇಟ್ಕೊಂಡು ಇದನ್ನ ಹುರಿದ್ಕೋಬೇಕು, ಅಂದರೆ ಫ್ರೈ ಮಾಡ್ಕೋಬೇಕು. ನಿಮಗೆ ಫ್ಲೇವರ್ ಬರುತ್ತೆ ಅಷ್ಟೊತ್ತು ಫ್ರೈ ಮಾಡಿ ಬಂದ್ ಮಾಡಿಟ್ಬೇಡಿ ಸ್ಟವ್ನ. ಇವಾಗ ನೋಡಿ, ಮಟನ್ ನೀಟಾಗಿ ಮಸಾಲದಲ್ಲಿ ಬೆಂದಿರುತ್ತೆ.
ನಾನೇನು ಮಾಡ್ತೀನಿ, ಈ ಮಟನ್ನಿಂದ ಸ್ವಲ್ಪ ಮಸಾಲನ ಎತ್ತಿರ್ತೀನಿ. ಯಾಕಂತಂದರೆ ನಾನು ಇದ್ರದ್ದು ಸಾರು ಮಾಡ್ಕೊತೀನಿ, ನಮಗೆ ರೊಟ್ಟಿ ತಿನ್ನೋದಕ್ಕೆ ಸಾರು ಮಾಡ್ಕೊತೀನಿ. ಮಸಾಲ ಜಾಸ್ತಿ ಇದ್ದರೆ ಸ್ವಲ್ಪ ಎತ್ತಿಡ್ಬೋದು. ನೋಡಿ, ಇಷ್ಟು ಮಸಾಲ ಸಾಕು ನಮಗೆ. ಸುಕ್ಕಕ್ಕೆ ಜಾಸ್ತಿ ಮಸಾಲ ಹಾಕಿದರೆ ಅದು ಸ್ವಲ್ಪ ತೆಳ್ಳಗೆ ಬರುತ್ತೆ. ಉಳಿದಿದ್ದನ್ನು ಈ ನಾವು ಕೊಕೊನಟ್ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕಿಬಿಟ್ಟು ಉರಿನ ಆನ್ ಮಾಡಿ ಕಮ್ಮಿ ಫ್ಲೇಮಲ್ಲಿ ಇಟ್ಕೊಂಡು ಒಂದು 3-4 ನಿಮಿಷ ಈ ಕೋಕೋನಟ್ ಇದೆಯಲ್ವ, ಕಾಯಿ ತುರಿ ಫ್ರೈ ಮಾಡಿರೋದು ಇದೆಯಲ್ವ, ಅದರಲ್ಲಿ ಇಟ್ಕೊಂಡು ನೀವು ಕಮ್ಮಿ ಉರಿಯಲ್ಲಿ ಇದನ್ನ ಮಗುಚ್ತಾ ಫ್ರೈ ಮಾಡ್ತಾ ಬರಬೇಕು. ಈ ಮಸಾಲ ಮತ್ತು ಮಟನ್ ಮಿಕ್ಸ್ ಇರುತ್ತಲ್ವ ಅದನ್ನ ಫ್ರೈ ಮಾಡ್ತಾ ಬರಬೇಕು 3-4 ನಿಮಿಷ ಕಮ್ಮಿ ಉರಿಯಲ್ಲಿ. ಆವಾಗ ಕರೆಕ್ಟಾಗಿರುವಂಥ ಮಟನ್ ಸುಕ್ಕ ರೆಡಿಯಾಗಿರುತ್ತೆ. ನಿಮ್ಗೆ ಇದೊಂದು ಸ್ವಲ್ಪ ಗ್ರೇವಿ ಟೈಪೇ ಬರುತ್ತೆ. ನಿಮಗೆ ಇನ್ನು ಅಂದರೆ ಫುಲ್ಲು ಸುಕ್ಕ ಬೇಕು ಅಂತಂದರೆ ನೀವು ಮಸಾಲಕ್ಕೆ ನೀರು ಹಾಕಬೇಡಿ. ಮಟನ್ ಬೇಯಿಸ್ಲಿಕ್ಕೆ ಇರಲ್ವ, ಆವಾಗ ಮಸಾಲಕ್ಕೆ ನೀರು ಹಾಕಬೇಡಿ. ನಾನು ಆ್ಯಕ್ಚುಲಾಗಿ ಸೆಮಿ ಗ್ರೇವಿ ಈ ಥರನೇ ಯೂಶ್ವಲ್ ಆಗಿ ಮಾಡೋದು, ನಂಗೆ ತುಂಬ ಇಷ್ಟ ಇದು. ನೋಡಿ, ಸೂಪರ್ ಆಗಿರುವಂತಹ ಮಟನ್ ಸುಕ್ಕ ಮಂಗಳೂರು ಸ್ಟೈಲಲ್ಲಿ ರೆಡಿ ಆಗಿದೆ. ತುಂಬ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಮಿಸ್ ಮಾಡಿದ್ದು ಒಂದ್ಸರಿ ಟ್ರೈ ಮಾಡಿ, ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ.